ತಿರುಗು ಬಾಣಕ್ಕೆ ಮತ್ತೆ ಸ್ವಾಗತ. ಐವನ್ ಡಿಸೋಜ್ ಅವರೇ, ಆಗಲೇ ನಾನು ಪ್ರಸ್ತಾಪ ಮಾಡಿದೆ ಅದನ್ನು. ಹೇಗೆ ಕಾಂಪ್ರಮೈಸ್ ಆದದ್ದು ಹೇಗೆ JR ಲೋಬೋ ಅವ್ರ ಜೊತೆಗೆ ಐವನ್ ಡಿಸೋಜ್ ಅವರಿಗೆ? ನಾನು JR ಲೋಬೋ ಅವರು ಎಂದು ಜಗಳ ಮಾಡಿದಂತೂ ಎಂದೂ ಇಲ್ಲ. ಕಾಂಪ್ರಮೈಸ್ ಅಂದರೆ ಏನು, ರಾಜಕಾರಣದಲ್ಲಿ ಹಾಗೇನು ನಾವು ಮಾಡಿಕೊಳ್ಳಿಲ್ಲ. ಬಿಗಿನಿಂಗಲ್ಲಿ ಆಗಿರ್ಬೋದು, ಸ್ವಲ್ಪ ಪರ ವಿರೋಧ ಇದ್ದೇ ಇರ್ತದೆ. ಅವರಿಗೆ ಅವರ ಬೆಂಬಲಿಗರು ಇರ್ತಾರೆ. ಈಗ ಅವರು ಪರ ವಿರೋಧಕ್ಕಿಂತ ಅವರ ಬೆಂಬಲಿಗರು ಇರ್ತಾರೆ. ಕೆಲವರು ಐವನಿಗೆ ಮಾಡಿದ್ರೆ ತೊಂದರೆ ಆಗ್ತದೆ ಅಂತ ಹೇಳುವವರು ಇರ್ತಾರೆ. ಐವನಿಗೆ ಮಾಡಿದರೆ ನಮಗೆ ಕಡೆಗಣನೆ ಆಗ್ತದೆ, ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಿರ್ತಾರೆ. ಮತ್ತು ಒಂದೇ ಕ್ಷೇತ್ರದವರು ನಾವು, ಒಂದೇ ಧರ್ಮಕ್ಕೆ ಸೇರಿದ ಒಂದೇ ಕಮ್ಯುನಿಟಿ ಆಗಿರುವಾಗ ಕೆಲವೊಮ್ಮೆ ಅವರಿಗೆ ಒತ್ತಡಕ್ಕೆ ಸಿಲುಕುವಂಥ ಅವಕಾಶಗಳು ಇರ್ತವೆ, ಲೋಬೋಗೆ ಆದರೂ ಕೂಡ. ಆದರೆ ನಾವು ಅದರಲ್ಲಿ ಏನು ಅಂಥದ್ದು ದೊಡ್ಡ ವಿಚಾರ. ಆದರೆ ನೀವು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದ್ದೀರಿ ನನ್ನ ಹತ್ರ. ಮಂಗಳೂರಿನ ರಾಜಕಾರಣ ಗೊತ್ತಿದ್ದವರಿಗೆ ಐವನ್ ಡಿಸೋಜ್ ಅವರಿಗೆ ಟಿಕೆಟ್ ಪರಿಷತ್ ಸ್ಥಾನ ಸಿಗಬಾರದು ಅಂತ ಲೋಬೋ ಅವರು ಮಾಡಿದ್ದು, ಲೋಬೋ ಅವರಿಗೆ ಟಿಕೆಟ್ ಸಿಗಬಾರದು ಅಂತ ಐವನ್ ಡಿಸೋಜ್ ಅವರು ಪ್ರಯತ್ನ ಪಟ್ಟದ್ದು ಗೊತ್ತಿಲ್ಲದಲ್ಲ. ನಾನು ಲೋಬೋರವರಿಗೆ ಟಿಕೆಟ್ ಕೊಡಬಾರದು ಅಂತೇಳಿ ಎಂದೂ ಪ್ರಯತ್ನ ಮಾಡಿದ್ದಿಲ್ಲ. ನಾನು ನನಗೆ ಕೊಡಿ ಅಂತ ಕೇಳಿದ್ದು. ನಾನು ಹರಗವಾಗಿ ಟಿಕೆಟ್ ನಾನು ಒಮ್ಮೆ ಕಂಟೆಸ್ಟ್ ಮಾಡಿದ್ದೆ, ಸೋತಿದ್ದೆ, ಪುನಃ ಪಕ್ಷವನ್ನು ಕಟ್ಟಿದ್ದೇನೆ. ನನಗೆ ಅವಕಾಶ ಕೊಡಿ ಅಂತ ನಾನು ಬೈ ರೈಟ್ ಕೇಳಿದ್ದೇನೆ ಪಾರ್ಟಿಯಲ್ಲಿ. ನನಗೆ ಅವಕಾಶ ಕೊಡಿ ಅಂತ ಕೇಳಿದೆ, ಕೊಡಲಿಲ್ಲ. ಅದು ಅವರಿಗೆ ಕೊಡಬೇಡಿ ಅಂತ ಹೇಳುವ ಹಕ್ಕು ನನಗಿಲ್ಲ. ಅದು ಆಗಿತ್ತು. ಅವರಿಗೆ ಕೊಟ್ಟರು, ನಾನು ಪಕ್ಷದ ಕೆಲಸ ಮಾಡಿದೆ. ಮೊನ್ನೆ ಬಂದಾಗ ಕೂಡ ನನಗೆ ನೀವು ಮೇಲ್ಮನೆಯನ್ನ ಪ್ರವೇಶ ಮಾಡಬಾರದು ಅಂತ JR ಲೋಬೋ ಅವರು ಲಾಬಿ ಮಾಡಿದ್ರು ಅನ್ನುವಂಥದ್ದು ಒಂದು ಸುದ್ದಿ. ಅದು ಸುದ್ದಿ ಮಾತ್ರ, ನನಗೆ ಗೊತ್ತಿಲ್ಲ ಅದು ಏನು ಮಾಡಿದ್ದಾರೆ. ನನಗೆ ಮೇಲ್ಮನೆಗೆ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲೆ ಅಭಿವೃದ್ಧಿ ಕೆಲಸಕ್ಕೆ ಪೂರಕ ಆಗುವಂಥದ್ದು. ಈಗ ವರ್ಷಕ್ಕೆ ನಮಗೆ 2 ಕೋಟಿ ರೂಪಾಯಿ ಅನುದಾನ ಇದೆ. ನಾನು ನನ್ನ ಜಿಲ್ಲೆಯ ಜನರಿಗೆ ಅದನ್ನು ಉಪಯೋಗ ಮಾಡ್ತೇನೆ. ಶಾಲೆಗಳಿರ್ಬೋದು, ರಸ್ತೆಗಳಿರ್ಬೋದು, ಅದಕ್ಕೆ ಅವಕಾಶಗಳು ಮಾಡಿಕೊಡ್ಲಿಕ್ಕೆ ಆಗ್ತದೆ. ಇನ್ನೂ ಹೆಚ್ಚಿನ ಅನುದಾನವನ್ನು ನನಗೆ ತರಲಿಕ್ಕೆ ಆಗ್ತದೆ. ಜಿಲ್ಲೆಯ ಸಮಸ್ಯೆ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತದೆ. ಪಕ್ಷಕ್ಕೊಬ್ಬ ನಾಯಕರನ್ನು ರೂಪ ಮಾಡಿದಕ್ಕೆ ಆಗ್ತದೆ. ಸೊ ಈ ಥರದೇ ಚಿಂತನೆ ವಿನಃ ನನಗೆ ಕೊಟ್ಟಿರ್ತಕ್ಕಂಥ, ನಾನು ಯಾರ್ದು ಹೇಳಿದ್ದು ನನಗೆ ಕೊಡುವುದಲ್ಲ, ನನಗೆ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ. ನಿಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ದೂರ ಆಗೋದಕ್ಕೆ ಉದ್ಯಮಿಯೊಬ್ಬರು ಮಧ್ಯಸ್ಥಿಕೆ ವಹಿಸಿದ್ದಾರೆ ಅಂತ ಹೇಳ್ತಾರೆ, ಹೌದಾ? ನಮ್ಮ ಪಕ್ಷದಲ್ಲಿ, ನಮ್ಮ ಪಾರ್ಟಿಯಲ್ಲಿ ಉದ್ಯಮಿಗಳ ಮಧ್ಯಪ್ರವೇಶ ಇಲ್ವೇ ಇಲ್ಲ. ಪಕ್ಷದಲ್ಲಿ ಕೆಲವು ಲೀಡರ್ಸ್ಗಳು ನಮಗೆ ಅಡ್ವೈಸ್ ಮಾಡಿ ಕತೆ ಹೇಳ್ತಾ ಇದ್ದೀರಿ. ಐವನ್ ಡಿಸೋಜ್ ಪಕ್ಷದಲ್ಲಿ ಕೆಲವು ನಾಯಕರುಗಳು ಪಾರ್ಟಿಯಲ್ಲಿ ಉದ್ಯಮಿಗಳ ಕೈವಾಡ ಎಷ್ಟಿದೆ ಅಂತ ನಮಗೆಲ್ಲರಿಗೂ. ನಮ್ಮಲ್ಲಿ ಉದ್ಯಮಿಗಳು ಇಲ್ವೇ ಇಲ್ಲ. ನಮ್ಮಲ್ಲಿ ಯಾರು ಅಷ್ಟು ದೊಡ್ಡ ಉದ್ಯಮಿಗಳು? ನಮಗೆ ಪಕ್ಷದಲ್ಲಿ ಏನು ನಮ್ಮ ನಾಯಕರುಗಳು, ಸಮುದಾಯದ ಕೆಲವು ನಾಯಕರುಗಳು ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನಮಗೆ ಬುದ್ಧಿವಾದ ಹೇಳಿರ್ಬೋದು. ಅದೇ ರೀತಿ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರು ಡೆಲ್ಲಿ ಮಟ್ಟದಲ್ಲಿ ಇದ್ದಾರೆ. ಅವರನ್ನು ಯಾರೂ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಡೆಲ್ಲಿ ಮಟ್ಟದಲ್ಲಿ ಅವರು ಎಷ್ಟು ಪ್ರಭಾವಿಗಳು ಅಂತೇಳಿ ನನಗೆ ಗೊತ್ತಿದೆ. ಅವರು ಡೆಲ್ಲಿ ಮಟ್ಟದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮನೆಗೆ ಒಬ್ಬ ಅಪಾಯಿಂಟ್ಮೆಂಟ್ ಇಲ್ಲದೆ ಒಬ್ಬ ಪ್ರವೇಶ ಮಾಡಬೇಕಾಗಿದ್ದರೆ ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ಗೆ ಮಾತ್ರ ಸಾಧ್ಯ. ಅವರನ್ನು ನಾವು ಅವರ ಮೀರಿ ಯಾವ ಉದ್ಯಮಿಗಳು ಕೂಡ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತದ್ದು ಏನು ನಡೆಯುತ್ತೆ? ಒಬ್ರು ಉದ್ಯಮಿ ನಿಮ್ಮ ಇಬ್ಬರ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದಾರೆ. ನಿಮ್ಮಿಬ್ಬರ ನಡುವಿನ ಆ ಭಿನ್ನಾಭಿಪ್ರಾಯವನ್ನು ದೂರ ಮಾಡ್ಲಿಕ್ಕೆ ಅವರು ಕಾರಣರು. ಊಹಾಪೋಹಗಳಷ್ಟೇ. ಆ ಉದ್ಯಮಿಗಳು ಬಂದ್ರು, ಯಾರು ಏನು ಮಾಡಿದ್ದಿಲ್ಲ. ಈಗ ನಾನು ಯಾವುದೇ ವಿಚಾರ ತಮ್ಮಲ್ಲಿ ಮುಚ್ಚಿಡುವುದಿಲ್ಲ. ಅದು ಕೆಲವು ವಿಚಾರ ಗೊತ್ತಿದ್ರೆ ನಾನು ಅದನ್ನು ಹೇಳಿಬಿಡ್ತೇನೆ. ಏನಿದ್ರು ಕೂಡ ನನ್ನ ಮತ್ತು ಲೋಬೋ ಅವರ ಮಧ್ಯದಲ್ಲಿ ಅಫ್ಕೋರ್ಸ್ ಅವರು ನನ್ನನ್ನು ಮಾಡಬಾರ್ದು ಅಂತ ಅವರ ಕಾರ್ಯಕರ್ತರ ಒತ್ತಡಕ್ಕೆ ಬಿದ್ದು ಮಾಡಿರಬಹುದು. ಬಟ್ ಹಿ ಹ್ಯಾಸ್ ರಿಯಲೈಸ್ಡ್ ದ್ಯಾಟ್, ನಾವು ಇಬ್ಬರೂ ರಿಯಲೈಸ್ ಮಾಡಿಕೊಂಡಿದ್ದೇವೆ, ನಮ್ಮ ಜಿಲ್ಲೆಗೆ ಸಿಗತಕ್ಕಂಥ ಒಂದು ಅವಕಾಶವನ್ನು ತಪ್ಪಿಸಬಾರದು ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಲ್ಲಿ ರಿಯಲೈಸ್ ಆಯ್ತು. ಯಾರು ಇಬ್ರು ನಾವು ಒಂದೇ ಮನಸ್ಸಿಂದ ಕೆಲಸ ಮಾಡಲಿಕ್ಕೆ ಬರ್ತಾರೆ. ರಿಯಲೈಸ್ ಆಯ್ತು ಅಥವಾ ನಾನು ಗೆದ್ದೆ ಅಂತ ಬೀಗ್ತಾ ಇದ್ದಾರೆ ಐವನ್ ಅವರು? ಅದರಲ್ಲಿ ಗೆಲ್ಲೋದು ಸೋಲು ಪ್ರಶ್ನೆ ಎಲ್ಲಿ ಬರ್ತದೆ? ನಾನು ಅನೇಕ ಬಾರಿ ನನಗೆ ಮೊನ್ನೆ ಪ್ರಶ್ನೆ ಕೇಳಿದ್ರು, ನೀವು ಕೆಳಮನೆಗೆ ಹೋಗಬೇಕಾಗಿದ್ದವರು ಮೇಲ್ಮನೆಗೆ ಹೋದ್ರಲ್ಲ ಅಂತ. ನಾನು ಹೇಳಿದೆ, ಇಟ್ ಈಸ್ ಎ ಮಿಸ್ಡ್ ಕಾಲ್. ಕೆಲವೊಮ್ಮೆ ನಾವು ತಪ್ಪಿ ಒಬ್ಬರನ್ನು ಕಾಲ್ ಮಾಡ್ತೇವೆ. ಕಾಲ್ ಮಾಡಿದಾಗ ಆ ವ್ಯಕ್ತಿ ನಮಗೆ ಅಲ್ಲ ಅಂತ ಗೊತ್ತಾದ ಕೂಡಲೇ ಕೆಲವೊಮ್ಮೆ ಕಟ್ ಮಾಡ್ತೇವೆ, ಅಲ್ಲಿಗಿಟ್ಟು ನೀನು ಅಲ್ಲ ಮಾರೆ. ಕೆಲವೊಮ್ಮೆ ನಾವು ಏನು ಮಾಡ್ತೇವೆ, ಅಲ್ಲ ಅಂತ ಗೊತ್ತಿದ್ರು ಕೂಡ ಅವನ ಸವಾರದ ರೀತಿಯಲ್ಲಿ ಮಾತಾಡ್ತೇವೆ. ಹೇಗಿದ್ದಿ ಮಾರೆ, ಮಿಸ್ಡ್ ಕಾಲ್ ಮಾಡಿದೆ, ನೀನು ಚೆನ್ನಾಗಿದೆಯಾ ಅಂತ ಕೇಳಿ ಅವರಿಗೆ ಅವರ ಸಮಯವನ್ನು ನಾವು ಉಪಯೋಗ ಮಾಡುವಂಥ ರೀತಿಯಲ್ಲಿ ಮಾಡಿ ಮನಸ್ಸಿಗೆ ನೋವಾಗದಾಗೆ ಮಾಡ್ತೇವೆ. ಅದೇ ನನ್ನ ರೀತಿಯಲ್ಲಿ ಆಗಿದೆ. ಈಗ ನನಗೆ ಕೆಳಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಮೇಲ್ಮನೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳುವ ಚಿಂತನೆ ನಮ್ಮದಿದೆ. ಅಂದರೆ ಈಗ JR ಲೋಬೋ ಅವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರದ್ದೇ ಕ್ಷೇತ್ರದಲ್ಲಿ ಮತ್ತೊಬ್ಬರು MLC ಬರ್ತಾ ಇದ್ದಾರೆ, ಅದು ಅದೇ ಕಮ್ಯುನಿಟಿಗೆ ಸೇರಿದಂಥವರು. ರಾಜಕೀಯವಾಗಿ ಸ್ಮಾರ್ಟ್ ಕೂಡ. ಎಲ್ಲಿ ನನ್ನನ್ನು ತುಳಿದು ಬಿಡ್ತಾನೋ ಅನ್ನುವಂಥ ಅಪಾಯ ಖಂಡಿತ ಒಬ್ಬ ರಾಜಕೀಯ ನಾಯಕನಿಗಿರುತ್ತೆ. ಅದು ರಾಜಕಾರಣದಲ್ಲಿ ಅಂತ ಅನೇಕ ಚಿಂತನೆಗಳು ಇದ್ದೇ ಇರ್ತವೆ. ಅದು ನಾವು ಯಾವ ರೀತಿ ತಗೊಳ್ತೇವೆ, ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಒಬ್ಬ MLA ಇದ್ದಾಗ MLC ಕೆಲಸ ಮಾಡಬಾರದು ಅಂತ ಅಲ್ಲ, ಅದಕ್ಕೆ ಸಾಧ್ಯ ಇರೋದು. ಹಿಂದೆ ಅಭಯಚಂದ್ರ ಜೈನ್ ಅವರು MLA ಇದ್ದಾಗ, MLC ಇದ್ದಾಗ ಅಲ್ಲಿ ಸೋಮಪ್ಪ ಸುವರ್ಣ ಅವರು MLA ಆಗಿದ್ರು, ಕೆಲಸ ಮಾಡಿದ್ದಾರೆ. ಬ್ಲೇಸಿಸ್ ಡಿಸೋದ್ರ ಅವರು ಕೂಡ
ಈ ಜಿಲ್ಲೆಯಲ್ಲಿ MLC ಆಗಿ ಕೆಲಸ ಮಾಡಿದ್ದಾರೆ, ಅನೇಕರು MLC ಆಗಿ ಕೆಲಸ ಮಾಡಿದ್ದಾರೆ, ಅವರವರ ಕ್ಷೇತ್ರದಲ್ಲಿ ಸೇವೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬನು ಕೂಡ ಪಕ್ಷದ ಒಳಿತಿಗಾಗಿ ಕೆಲಸ ಮಾಡಬೇಕೇ ವಿನಃ ಅವನಿಗೋಸ್ಕರ ಮಾಡೋದು ಇವನಿಗೋಸ್ಕರ ಮಾಡೋದು ಅಂತ ಇಲ್ವೇ ಇಲ್ಲ. ಇಬ್ಬರು ಒಂದೇ ಧರ್ಮದ ಪ್ರಶ್ನೆ ಕೂಡ ಇಲ್ಲ. ನಾವು ಎಲ್ಲ ಧರ್ಮದ ಕೆಲಸ ಮಾಡ್ತಕ್ಕಂಥವ್ರು. ನಾವೇನು ಕ್ರಿಸ್ತರು ನನಗೆ ಕ್ರೈಸ್ತ ಸಮುದಾಯಕ್ಕಿಂತ ಬೇರೆ ಸಮುದಾಯದ ಜನ ನನ್ನಲ್ಲಿ ಹೆಚ್ಚು ನನಗೆ ಮಿತ್ರ ಇರುವಂತದ್ದು ಮತ್ತೆ ಕಾರ್ಯಕರ್ತ ಸಂಘಟನೆ ಇರುವಂತದ್ದು. ನಾನು ಖಂಡಿತವಾಗಿ ಜನರ ಸೇವೆ ಮಾಡ್ಲಿಕ್ಕೆ ಬಹಳ ಜನ ಹೇಳುವಂತದ್ದು JR ಲೋಬರನ್ನು ತುಳಿತಾರೆ ಐವನ್ ಡಿಸೋಜ ಈ ಬಾರಿ ಅಂತ. JR ಲೋಬ ತುಳಿಲಿಕ್ಕೆ JR ಒಬ್ಬ ಹಿರಿಯ ವ್ಯಕ್ತಿ, ಒಬ್ಬ ಕಮಿಷನರ್ ಆಗಿ ಕೆಲಸ ಮಾಡಿದ ರಾಜಕಾರಣಿಯಾಗಿ ನೀವು ನಾನು ಹಿರಿಯರು ಇದ್ರೂ ಕೂಡ ರಾಜಕಾರಣಿಗಳಿಗೆ ಅನುಭವ ನನಗೆ ರಾಜಕಾರಣದ ಪಟ್ಟುಗಳು ಗೊತ್ತಿರುವಂತವ್ರು. ಆದರೆ ಆಡಳಿತಾತ್ಮಕವಾಗಿ ಅವರು ಕೂಡ ಹಿರಿಯರು, ಆಡಳಿತಾತ್ಮಕವಾಗಿ ರಾಜ್ಯದ ಉದ್ದಗಲಕ್ಕೂ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಅನುಭವ ಅವರಲ್ಲಿ ಇದೆ. ನನಗೆ ಎಷ್ಟು ಅನುಭವ ಇದೆಯೋ ನನಗೆ ರಾಜಕೀಯ ಕ್ಷೇತ್ರ ಇದೆ, ಅವರಿಗೆ ಆಡಳಿತ ಕ್ಷೇತ್ರದಲ್ಲಿ ಅಷ್ಟೇ ಅನುಭವ ಇದೆ. ಆಡಳಿತ ಮತ್ತು ರಾಜಕೀಯ ಒಟ್ಟೊಟ್ಟಿಗೆ ಹೋದರೆ ರಾಜಕಾರಣದಲ್ಲಿ ಯಶಸ್ವಿಯನ್ನು ಸಾಧನೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಮುಂದೆ ಇರುವಂತಹದ್ದು ಈ ಜಿಲ್ಲೆಯ ಬೆಳವಣಿಗೆಗೆ ಎಷ್ಟು ಯೋಜನೆಗಳನ್ನು ತರಲಿಕ್ಕೆ. ಅಂದ್ರೆ ಐವನ್ ಅವರು ಲೋಬ ಅವ್ರ ಜೊತೆಗೆ ಹಾಗೆ ಸಾಧಿಸಲ್ವಾ? ಹಾಗಾದ್ರೆ ಖಂಡಿತವಾಗಿಲ್ಲ, 100ಕ್ಕೆ 100 ಇಲ್ಲ. ಈಗ ನಾವು ಎಲ್ಲ ಕಾರ್ಯಕ್ರಮ, ಇವತ್ತು ನನಗೆ ಸನ್ಮಾನ ಆಯಿತು, NSC ಅವರು ಅವರು ಎಷ್ಟು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಬಂದು ಒಳ್ಳೆ ಮಾತುಗಳನ್ನಾಡಿ ಸಭೆಯಲ್ಲಿ ಉಪಸ್ಥಿತರಿದ್ದುಕೊಂಡು ನಮ್ಮ ಸಭೆಯನ್ನು ಚೆಂದ ಕಾಣಿಸಿಕೊಂಡು ಹೋದರು. ಅದರ ಅರ್ಥ ನಾವು ಒಟ್ಟೊಟ್ಟಿಗೆ ಹೋಗ್ತೇವೆ, ಪಕ್ಷದಲ್ಲಿ ಕೆಲಸ ಮಾಡ್ತೇವೆ, ಪಕ್ಷದ ಬೆಳವಣಿಗೆಗೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಐವನ್ ಅವರು MLC ಆದ್ರು, ಸ್ಟ್ರಾಂಗ್ ಆದ್ರು, ಇನ್ನೊಂದು ಬೇರೆ ಗುಂಪು ಕಟ್ಟಿಕೊಂಡು ಬಿಡ್ತಾರೆ. ನಮ್ಮಲ್ಲಿ ಗುಂಪುಗಳನ್ನು ಮಾಡ್ತಕ್ಕಂಥದ್ದು ಇಲ್ವೇ ಇಲ್ಲ. ಗುಂಪುಗಳು ಕೆಲವೊಮ್ಮೆ ನಮ್ಮ ಅಧಿಕಾರ ಬರೋದು ಮುಂಚೆ ಅಥವಾ ಏನೋ ಆಗೋದಕ್ಕೆ ಮುಂಚೆ ಕೆಲವೊಮ್ಮೆ ನಮ್ಮಲ್ಲಿ ಚಿಂತನೆ ಇರ್ತದೆ, ನಮಗೆ ಅದು ನಮ್ಮದೇ ಆದಂಥ ಗುಂಪು ಬೇಕು, ನಮ್ಮದೇ ಆದಂಥ ಜನ ಬೇಕು ಅಂತ ಇರ್ತದೆ. ಒನ್ಸ್ ಯು ರೀಚ್ ಸಮ್ ಲೆವೆಲ್, ನಾವೊಂದು ಮಟ್ಟಕ್ಕೆ ಬಂದ ಮೇಲೆ ಐವನ್ ಅವರಿಗೆ ಆ ರೀತಿಯ ಗುಂಪುಗಳು ಅಂದ್ರೆ ಬೆಂಬಲಿಗರ ಸಂಖ್ಯೆಯು ದೊಡ್ಡದಿದೆ. ನಾವೊಂದು ಸ್ಥಾನಕ್ಕೆ ಬಂದ ಮೇಲೆ ಮತ್ತೆ ಗುಂಪುಗಾರಿಕೆ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತೇನೆ, ನಾನು ಹೇಳಿಕ್ ಬಯಸ್ತೇನೆ. ಹಾಗೇನದ್ದು ಅದು ಮಾಡಿದ್ರೆ ಅದು ಪಕ್ಷಕ್ಕೆ ನಷ್ಟ ಆಗ್ತದೆ. ಹಾಗಾಗಿ ನಾವು ಇಬ್ಬರೂ ಸೇರಿ, ಎಲ್ಲರೂ ಸೇರಿ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತೇವೆ. ಒಂದೇ ಕ್ಷೇತ್ರಕ್ಕೆ ಒಬ್ಬ MLA ಒಂದು MLC ಅನ್ನು ಕೊಟ್ಟಿರುವಂತದ್ದು ಕ್ಲೆವರ್ ರಾಜಕೀಯ ಮೂವ್, ಅದು ಪೊಲಿಟಿಕಲ್ ಮೂವ್. ಅದು ರಾಜಕೀಯ ಒಂದೇ MLA ಒಂದು MLC ಅಂತ ಅಲ್ಲ. ನೀವು ಕೇಳ್ಬೋದು, ರಾಜ್ಯದಲ್ಲಿ 30 ಜಿಲ್ಲೆ, ಒಂದೇ ಕ್ಷೇತ್ರ, ಮಂಗಳೂರು ದಕ್ಷಿಣ ಕ್ಷೇತ್ರ ಐವನ್ ಡಿಸೋಜ ಆಗಲಿ. ಈಗ ಸುಳ್ಯದಂತ ಕ್ಷೇತ್ರದಲ್ಲಿ ಪ್ರಾಬಲ್ಯವೇ ಇಲ್ಲ, ಅಲ್ಲಿ ಕೊಡಬಹುದಿತ್ತು. ನೀವು ಕೇಳಿ, ಪುತ್ತೂರಿಗೆ ಕೊಡಬಹುದಿತ್ತು. ಈಗ ನಾನು ಒಬ್ಬ ಕ್ರೈಸ್ತ ಸಮುದಾಯದ ನಾಯಕ ಅಥವಾ IM KPCC ಒಬ್ಬ ಸೆಕ್ರೆಟರಿ. ನಾನು ಬರೇ ಮಂಗಳೂರು ಸೀಮಿತವಾಗಿಲ್ಲ. ನನ್ನ ಅಪಾಯಿಂಟ್ಮೆಂಟ್ ಈಸ್ ಫಾರ್ ದ ಎಂಟೈರ್ ಸ್ಟೇಟ್. ಇಡೀ ರಾಜ್ಯಕ್ಕೆ ನನ್ನ ಪರಿಮಿತಿ ಇದೆ. ನನಗೆ ಲೋಬರ್ ಅವರಿಗೆ ಆದರೆ ಮಂಗಳೂರು ದಕ್ಷಿಣ ಕ್ಷೇತ್ರ ಇರುವಂಥದ್ದು, ಮೊಯ್ದೀನ್ ಬಾವನಿಗೆ ಬೆಂಗಳೂರು ಉತ್ತರ ಕ್ಷೇತ್ರ ಇರಬಹುದು. ನನಗೆ ಇಡೀ ರಾಜ್ಯದ ಪರಿಮಿತಿ ಒಳಗಡೆ ನಾನು ಎಲ್ಲಿಯೂ ಕೆಲಸ ಮಾಡಬಹುದು. ನಾನು ಪಕ್ಷ ಸಂಘಟನೆ ಮಾಡಲಿಕ್ಕೆ ನನಗೆ ಎಲ್ಲಿಯೂ ಜವಾಬ್ದಾರಿ ಕೊಡಬಹುದು. ಪಕ್ಷದ ಸಂಘಟನೆ ಮಾಡಲಿಕ್ಕೆ ಕೂಡ ಜವಾಬ್ದಾರಿ ತಗೊಳ್ಳುವಂತಹದ್ದು ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಬಹುಶಃ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ಐವನ್ ಅವರು ಮಂಗಳೂರು ದಕ್ಷಿಣಕ್ಕೆ ಸೀಮಿತ ಆಗೋದಿಲ್ಲ, ಅದೇ ಸೀಮಿತ ಆಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನು ಜಿಲ್ಲೆಯ ಉದ್ದಗಲಕ್ಕೂ ಕೆಲಸ ಮಾಡಬೇಕಾಗ್ತದೆ. ರಾಜ್ಯದ ಜವಾಬ್ದಾರಿ ಪಕ್ಷ ಕೊಟ್ಟಾಗ ನಾನು ಕೆಲಸ ಮಾಡಬೇಕಾಗ್ತದೆ. ಇದುವರೆಗೂ ಮಾಡಿದ್ದೇನೆ. ನಾನು ಅನೇಕ ಬಾರಿ DRO ಆಗಿ ಹೋಗಿದ್ದೇನೆ, KPC ಸೆಕ್ರೆಟರಿ ಆಗಿ ಬೆಂಗಳೂರಿಗೆ ಇನ್ಚಾರ್ಜ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಅನೇಕ ಬಾರಿ ನಾನು ಕೆಲಸವನ್ನ ಮಾಡಿದ್ದೇನೆ. ಮಂಗಳೂರು ಕ್ಷೇತ್ರದಲ್ಲಿ ನಾನು ಇರೋದರಿಂದ ಮಂಗಳೂರು ಕ್ಷೇತ್ರದ ಜನತೆಯ ಕಷ್ಟ ಕಾರ್ಪಣ್ಯಗಳ ಸ್ಪಂದನೆ ಮಾಡುವುದು ಮತ್ತೆ ಅದು ನನ್ನ ಕೆಲಸ. ಎಸ್, ಬಹಳ ಹಿಂದಿನಿಂದಲೂ ದಕ್ಷಿಣ ಕನ್ನಡದ ಕಾಂಗ್ರೆಸ್ನಲ್ಲಿ ಒಂದು ನೋವಿತ್ತು ಬೇರೆ ಲೀಡರ್ಗಳಿಗೆ. ಅಲ್ಪಸಂಖ್ಯಾತ ಕಮ್ಯುನಿಟಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗ್ತಾ ಇದೆ. ಈ ಬಾರಿ MLCಯಲ್ಲಿಯೂ ಐವನ್ ಡಿಸೋಜ್ ಅವರಿಗೆ ಆಯ್ಕೆ ಆಗಿದ್ದಾರೆ. ಸೊ ಅದನ್ನು ಹೋಗಲಾಡಿಸೋದಕ್ಕೆ, ಆ ನೋವನ್ನು ಹೋಗಲಾಡಿಸೋದಕ್ಕೆ, ಅಥವಾ ಆ ಒಂದು ನೋವನ್ನು ದೂರ ಮಾಡಬೇಕಾದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ? ಆಗ್ತಾ ಇರುವಂಥ ಬೆಳವಣಿಗೆಗಳು ಅದೇ ರೀತಿ ಇದೆ. ನಮ್ಮ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಭೇದ ಭಾವ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಭೇದ ಭಾವ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸತ್ವ ಸಿದ್ಧಾಂತ ಅಲ್ಲ. ಅಲ್ಪಸಂಖ್ಯಾತರು ಬೇರೆ, ಬಹುಸಂಖ್ಯಾತರು ಬೇರೆ ಅಂತೇಳಿ ಅವಕಾಶ, ಎಲ್ಲಾ ಧರ್ಮದವರಿಗೂ ಅವಕಾಶ ಕೊಡಬೇಕು ಅಂತೇಳಿ ಚಿಂತನೆ ಇದೆ. ಅಂದ್ರೆ ನೀವು ಏನಾದ್ರೂ ಸ್ಥಾನಮಾನ ಬೇಕು ಅಂತಾದ್ರೆ ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ಅಥವಾ ನಾನು ಬಿಲ್ಲವ, ನಾನು ಬಂಟ ಅಂತ ತಕೊಂಡು ಹೋಗ್ತೀರಿ. ಅದು ಅವಕಾಶಗಳು ಕೊಡುವ ಸಂದರ್ಭದಲ್ಲಿ ನಾವು ಆ ಸಮುದಾಯದ ಬಗ್ಗೆ ನೋಡ್ತೇವೆ. ಆ ಸಮುದಾಯಕ್ಕೆ ಕೊಟ್ಟರೆ ಒಳ್ಳೇದು ಅಂತ ಹೇಳುವಂಥದ್ದು ಬಿಟ್ರೆ, ಆ ಸಮುದಾಯಕ್ಕೋಸ್ಕರನೇ ನಾವು ಪಾರ್ಟಿಯಲ್ಲಿ ಕೊಡುವಂಥದ್ದು ಅಂತ ಚಿಂತನೆ ಕಾಂಗ್ರೆಸ್ನಲ್ಲಿ ಎಲ್ಲಿಯಾದ್ ಬಂದು ಬಿಟ್ರೆ ಅದು ಕಾಂಗ್ರೆಸ್ಸಿಂದ ದುರಂತ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದೆ. ಪ್ರಾಧಾನ್ಯತೆ ಅಲ್ಲ, ಎಲ್ಲಿ ಹೆಚ್ಚು ಸಂಖ್ಯಾತ ಅಲ್ಪಸಂಖ್ಯಾತ ನಾಯಕರು ಇರ್ತಾರೆ ಅವ್ರು ಮುಂದೆ ಬರ್ತಾರೆ. ನಾನು ಅಲ್ಪಸಂಖ್ಯಾತರನ್ನ ಮಾತಾಡಿ ಕೊಡಬೇಕಾಗಿಲ್ಲ. ಆಮೇಲೆ ಕಾಂಗ್ರೆಸ್ ವರ್ಕ್. ಮುಂದಿನ ದಿನ ನಿಗಮ ಮಂಡಳಿಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ, ಇವುಗಳಲ್ಲಿ ಯಾವ ರೀತಿಯ ಅವಕಾಶವನ್ನು? ನಮ್ಮಲ್ಲಿ ಬಹಳ ಜನ ನಾಯಕರ ದುಂಡೆ ಇದೆ. ನಮ್ಮಲ್ಲಿ ಬಹಳ ಜನ ಒಳ್ಳೆ ಒಳ್ಳೆ ಯುವಕರಿದ್ದಾರೆ, ಒಳ್ಳೆ ಒಳ್ಳೆಯ ಪಕ್ಷದ ಕೆಲಸ ಮಾಡ್ತಕ್ಕಂಥ ಸೀನಿಯರ್ ಪಕ್ಷದ ಕಾರ್ಯಕರ್ತರಿದ್ದಾರೆ. ಅವರನ್ನು ಹುಡುಕಿಕೊಂಡು ನಮ್ಮ ಜಿಲ್ಲೆಗೆ ಕನಿಷ್ಠ 5 ಕನಿಷ್ಠ ಸ್ಟೇಟ್ ಲೆವೆಲ್ ಚೇರ್ಮನ್ ಸಿಗಬೇಕು ಅಂತ ಹೇಳೋದು ನಮ್ಮ ಹೋರಾಟ ಇದೆ. ಅದನ್ನು ಮಾಡ್ತಾ ಇದೆ. ಅದು KCDC ಇರ್ಬೋದು, KFDC ಇರ್ಬೋದು,
ಅಥವಾ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ರಬ್ಬರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದು ಇರ್ಬೋದು, ಸುಮಾರು ನಿಗಮಗಳು ನಮ್ಮಲ್ಲಿ ಪಕ್ಷದೊಳಗಿರುವಂತಹ ಅಸಮಾಧಾನಗಳನ್ನು ಹೊರಹಾಕುವುದಕ್ಕಂತಲ್ಲ, ಪಕ್ಷದ ಕಾರ್ಯಕರ್ತರಿಗೆ ಕೂಡ ಇವತ್ತು ಅವಕಾಶ ಕೊಡುವಂತದ್ದು ಅನಿವಾರ್ಯತೆ ಇದೆ. ಒಂದು ಪಕ್ಷ ಅಧಿಕಾರ ತರುವಂತದ್ದು ಯಾರು? ಆ ಪಕ್ಷದ ಕಾರ್ಯಕರ್ತರು. ಪಕ್ಷದ ಕಾರ್ಯಕರ್ತರಿಗೆ ಕೊಡದೆ ನೀವು ಪಕ್ಷವನ್ನು ಅಧಿಕಾರ ಐವನ್ ಡಿಸೋಜ್ ಅವರು ಪಕ್ಷದ ಕಾರ್ಯಕರ್ತರಾಗಿ ದುಡಿದಂತವರು, ನನಗೂ ಗೊತ್ತಿದೆ, ಪಾರ್ಟಿಗೆ ಬೇಕಾಗಿ ಕೆಲಸ ಮಾಡಿದಂತವರು ಐವನ್ ಡಿಸೋಜ್ ಅವರು. ಸೊ ನಿಮಗೆ ಅವಕಾಶ ಸಿಕ್ಕಿದೆ, ನಾಳೆಯ ದಿನ ನೀವು ಕಾರ್ಯಕರ್ತರನ್ನು ಮರಿತೀರಿ ಅನ್ನುವಂಥದ್ದು ನಿಮ್ಮ ಕಾರ್ಯಕರ್ತರ ಆರೋಪ. ನೀವಂತಲ್ಲ, ಹೆಚ್ಚಿನ ನಾಯಕರು ಆಯ್ಕೆ ಆಗಿ ಹೋದ ಕೂಡಲೇ ಕಾರ್ಯಕರ್ತರನ್ನು ಮರೆತು ಬಿಡ್ತಾರೆ. ಐವನ್ ಕೂಡ ಹಾಗೆ ಆಗಿ ಬಿಡ್ತಾರಾ ಅನ್ನುವಂಥದ್ದು. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದು, ನನ್ನ ಜಾಯಮಾನ ಹೇಗೆ ಅಂದರೆ, ನಾನು ಯಾವುದು ವಿಚಾರವನ್ನು ಮಾಡಬೇಕು ಖಂಡಿತ ಅದನ್ನು ಮಾಡಿಯೇ ಮಾಡ್ತೇನೆ. ಮಾಡುವಂಥದ್ದಕ್ಕೆ ಅದಕ್ಕಾಗಿ ನನಗೆ ಟೀಕೆ ಟಿಪ್ಪಣಿಗಳು. ಇವತ್ತು ನನಗೆ ವಿರೋಧಿಗಳು ಯಾರು ಕೇಳಿದರೆ, ನನ್ನ ಕೆಲಸ ಮಾಡಿದೇ ನನಗೆ ವಿರೋಧ ಆಗಿರ್ತಕ್ಕಂಥದ್ದು. ನಾನು ಸ್ವಲ್ಪ ಫಾಸ್ಟ್ ಇದ್ದಾನೆ, ಸ್ವಲ್ಪ ವೇಗವಾಗಿ ಕೆಲಸ ಮಾಡ್ತೇನೆ, ಸ್ವಲ್ಪ ಎದುರು ನಿಂತುಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳೋದು ನನಗೆ ನನ್ನ ವೈರಿಗಳನ್ನು ನಾನೇ ಸೃಷ್ಟಿ ಮಾಡಿಕೊಂಡದ್ದು. ಹಾಗಾಗಿ ಆಗಿರುವಾಗ ನನಗೆ ತೊಂದರೆ. ಅದು ನಾನು ಇವತ್ತು ನನ್ನ ಬೆಳವಣಿಗೆ ನೀವು ಕಂಡ್ರೆ, ಫಸ್ಟ್ ನಾನು ಬಂದು ಪಕ್ಷದ ಕಾರ್ಯಕರ್ತರ ಆಫೀಸಿಗೆ ಬಂದೆ. ಇವತ್ತು NSY ಅವರಿಗೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದೆ, ನಾನು ಯೂತ್ ಕಾಂಗ್ರೆಸ್ ಮಾಡಿ ಅಂತ ಹೇಳಿದೆ. ನಾನು ಪಕ್ಷದ ಕಾರ್ಯಕರ್ತರ ಜೊತೆ ಗುರುತಿಸಿಕೊಳ್ತೇನೆ. ಪಕ್ಷದ ಕಾರ್ಯಕರ್ತರಿಗೆ ನಾವು ಬೆಂಬಲ ಮಾಡ್ತೇನೆ. ಕಾರ್ಯಕರ್ತನಾಗಿ ನಾನು 31 ವರ್ಷಗಳ ಸತತವಾದ ಹೋರಾಟದ ಫಲವಾಗಿ ಇವತ್ತು ಸದನವನ್ನು ಪ್ರವೇಶ ಮಾಡಿದ್ದೇನೆ. ನಾನೊಬ್ಬ ನಾನೊಬ್ಬ ಶಾಸಕನಾಗಬೇಕಾಗಿದ್ರೆ ಇವತ್ತು 31 ವರ್ಷಗಳ ಹೋರಾಟವನ್ನು ಮಾಡಿದ್ದೇನೆ. ರಕ್ಷಿತ್ ಅವರೇ, ಇದು ಏನು ನನಗೆ ಗಿಫ್ಟ್? ನಿಮಗೆ ಕಾರ್ಯಕರ್ತರ ನೋವು ಗೊತ್ತಿದೆ, ಅನ್ನುವಂಥದ್ದು ಪ್ರಶ್ನೆ. ನಾನು ಯಾಕೆ ಬರೀಬೇಕು? ಮರೀಲಿ ಹೇಗೆ ಸಾಧ್ಯ? ಬಹಳ ಜನ ಮರೆತು ಬಿಡ್ತಾರೆ. ನಾನು ಏನು ಹೇಳ್ತೇನೆ, ಕಾರ್ಯಕರ್ತರು ಇಲ್ಲದಿದ್ರೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾನು ಎಲ್ಲಿ ಪ್ರತಿಯೊಬ್ಬ ಮತದಾರನಿಗೆ ಹೋಗಿ ನಾನು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರ್ಯಕರ್ತರ ಪಡೆ ಇದ್ರೆ ಅವನು ಹೋಗಿ ಮತದಾರನಿಗೆ ಹೇಳ್ತಾನೆ, ಆ ಮತದಾರನು ಅವನು ಹೋಗುವಂತ ಕೆಲಸವನ್ನು ನಾನು ಮಾಡಬೇಕು, ಆ ಕೆಲಸವನ್ನು ನಾನು ಮಾಡ್ತೇನೆ. ಎಸ್, ಐವನ್ ಡಿಸೋಜ್ ಅವರೇ, 6 ವರ್ಷದ ಟೈಮ್ ಇದೆ ನಿಮಗೆ. ಏನಿದೆ ಕನಸುಗಳು? ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಅಥವಾ ನಿಮ್ಮ MLC ಆಗಿ ಏನು ಕನಸುಗಳನ್ನು ಇಟ್ಟುಕೊಂಡಿದ್ದೀರಿ? ಒಬ್ಬ MLC ಆಗಿ ಈ ರಾಜ್ಯದ ಚಿತ್ರಣವನ್ನು ಬದಲಾವಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುವುದಿಲ್ಲ. ನಿಮ್ಮ ಸೀಮಿತ ಪರಿಧಿಯೊಳಗೆ ಏನು ಮಾಡಬಹುದು? ನನ್ನ ದೃಷ್ಟಿ ಈ ಜಿಲ್ಲೆಗೆ ಯೋಜನೆಗಳು ಬಂದಾವ. ಅಭಿವೃದ್ಧಿ ದೃಷ್ಟಿಯಲ್ಲಿ ನಾನು ಮಾತಾಡ್ತಕ್ಕಂಥದ್ದು, ಈ ಜಿಲ್ಲೆ ಅಭಿವೃದ್ಧಿ ಆಗತಕ್ಕಂಥ ಜಿಲ್ಲೆ ಇದೆ. ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಆಶಾಕಾಂಕ್ಷೆ ಇದೆ. ಒಂದು ಎಜುಕೇಶನ್ ಹಬ್ ಇದೆ, ಇದು ಶಿಕ್ಷಣ ಕ್ಷೇತ್ರಕ್ಕೆ ಮೆರೆಸಲಾಗಿರ್ತಕ್ಕಂಥದ್ದು. ಕೈಗಾರಿಕೆಗಳು ಕೂಡ ಅನೇಕ ಕೈಗಾರಿಕೆಗಳು ಬಂದಿದ್ದಾವೆ. ಧಾರ್ಮಿಕ ಕ್ಷೇತ್ರ ಇರತಕ್ಕಂಥ ಒಂದು ಏರಿಯಾ. ಈ ಕ್ಷೇತ್ರದ ಕನೆಕ್ಟಿವ್ ಒಂದು ಬಂದರು ಕ್ಷೇತ್ರ, ಇದು ಒಂದು ಬಂದರು ಇರತಕ್ಕಂಥದ್ದು, ಕನೆಕ್ಟಿವಿಟಿ, ಏರ್ಪೋರ್ಟ್ ಇರತಕ್ಕಂಥದ್ದು, ರೈಲ್ವೆ ಇರುವಂಥದ್ದು, ಎಲ್ಲ ಕನೆಕ್ಟಿವಿಟಿ ಇರತಕ್ಕಂಥ ಒಂದು ಅತ್ಯುತ್ತಮವಾದ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಕೋಸ್ಟಲ್ ಬೆಲ್ಟ್ನಲ್ಲಿ ವಿಪುಲವಾದ ಅವಕಾಶಗಳಿದೆ, ಮೀನುಗಾರಿಕೆ ಇದೆ, ಸಾಕಷ್ಟು ಬಂದರುಗಳಿದ್ದಾವೆ. ಹಾಗಾಗಿ ಇದನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಇದೊಂದು ಹೈಟೆಕ್ ಸಿಟಿಯಾಗಿ ಮಾಡಬೇಕು. ಮಂಗಳೂರು ನಗರವನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು. ಮಂಗಳೂರು ಮಹಾನಗರ, ಗ್ರೇಟರ್ ಮಂಗಳೂರು ಅಂತ ಏನು ನಾವು ಕರಿತೇವೆ, ಅದನ್ನು ಮಂಗಳೂರಿಗೆ ಸೇರಿಸಿಕೊಳ್ಳುವ ಮುಖಾಂತರ ಮಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ನನಗೆ ಸಿಗುವಂಥ ಅನುದಾನದ ಜೊತೆಗೆ ಇಲ್ಲಿ ಪಕ್ಷವನ್ನ ತಳಮಟ್ಟದಿಂದ ಗಟ್ಟಿಯಾಗಿ ಕಟ್ಟುವುದಕ್ಕೆ ನನ್ನ ಪ್ರಯತ್ನ ಇದೆ. ಅದಕ್ಕೆ ನಾನು ಯಾವತ್ತೂ ಸರಿ ಇದ್ದೇನೆ. ಅಂದ್ರೆ ಮೇಲ್ಮನೆಯ ಸದಸ್ಯತ್ವದಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಯೋಜನೆಗಳನ್ನಾಗಿರಬಹುದು, ಅನುದಾನಗಳಂತ ಮೇಲ್ಮನೆ ಸದಸ್ಯತ್ವದಿಂದಲೇ ಸಾಧ್ಯ ಆಗುವಂಥದ್ದು ಜಾಸ್ತಿ. ಮೇಲ್ಮನೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶಗಳು ಜಾಸ್ತಿ, ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಜಾಸ್ತಿ, ಸರ್ಕಾರದ ಜೊತೆ ಸಂಧಾನ ಮಾಡಲಿಕ್ಕೆ ಆಗತಕ್ಕಂಥ ವ್ಯವಸ್ಥೆಗಳು ಜಾಸ್ತಿ. ಎಲ್ಲ ಅವಕಾಶಗಳು ಜಿಲ್ಲೆಯ ಟೋಟಲ್ ಅಭಿವೃದ್ಧಿ ಮಾಡಬೇಕಿದ್ರೆ ಮೇಲ್ಮನೆ ಸದಸ್ಯರಿಂದಲೇ ಆಗತಕ್ಕಂಥ ಕೆಲಸ ಕೆಳಮನೆಯಿಂದ ಆಗುವುದಿಲ್ಲ. ಅದು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಬೇಕಾಗುತ್ತದೆ, ಬೇರೆ ಬೇರೆ ರಾಜಕೀಯ ತಂತ್ರಗಳು. ಆದರೆ ನನ್ನ ಉದ್ದೇಶ ಟೋಟಲ್ ಡೆವಲಪ್ಮೆಂಟ್ ಆಫ್ ದ ಡಿಸ್ಟ್ರಿಕ್ಟ್ ಏನ್ ಮಾಡಬೇಕು ಅದನ್ನು ಸರ್ಕಾರದ ಜೊತೆ ನನಗೆ ಸಂಧಾನ ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಜಿಲ್ಲೆಯಲ್ಲಿ ಹಲವು ಹೋರಾಟದಲ್ಲಿ ನಿಮ್ಮನ್ನು ನಾನು ನೋಡಿದ್ದೇನೆ. ಬಹಳಷ್ಟು ಕಡೆಯಲ್ಲಿ ಪ್ರತಿಭಟನೆಗಳಾಗಿರಬಹುದು, ಜನಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದೀರಿ. ಜಿಲ್ಲೆಯ ಸಮಸ್ಯೆಗಳು ಗೊತ್ತಿದೆ ನಿಮಗೆ. ಇವತ್ತು ನೀವು MLC ಆಗಿದ್ದೀರಿ. ನಾಳೆಯ ದಿನ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಜನಗಳು ಫೋನ್ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕೂರುವಂತ ಜನಪ್ರತಿನಿಧಿಗಳು ಜಾಸ್ತಿ ಇದ್ದಾರೆ. 10ರೊಂದಿಗೆ 11 ಆಗ್ತಾರಾ ಐವನ್ ಡಿಸೋಜ್ ಅವರು? ನನ್ನ 31 ವರ್ಷದ ಚರಿತ್ರೆ ತಾವು ನೋಡಿದ್ದೀರಿ. ನಾನು ಎಂದೂ ಆ ರೀತಿ ಆಗತಕ್ಕ, ಅದು ಕುರ್ಚಿ ಸಿಗುವ ಮೊದಲು ಒಂದು ಹೇಳಿದೆ, ಐ ಆಮ್ ಎ ಸ್ಪೋರ್ಟ್ಸ್ ಮ್ಯಾನ್. ನನ್ನ ಆಶಾಕಾಂಕ್ಷೆಗಳು ಇಲ್ಲಿಯೇ ನಿಲ್ಲುವುದಿಲ್ಲ. ನಾನು MLC ಆದರೆ ಸಾಕು, ನಂದೆಲ್ಲ ಸಿಕ್ಕಿಬಿಟ್ಟಿತ್ತು, ನನಗೆ ಸರ್ಕಾರದ ಸಂಬಳ ಬರ್ತದೆ ಸಾಕು ಅಂತ ನಾನು ಬಿಟ್ಟವನಲ್ಲ. ಐ ಹ್ಯಾವ್ ಟು ರನ್ ಅಗೇನ್. ನಾನು ಮುಂದೆ ನನ್ನ ಹೋರಾಟವನ್ನು ಮುಂದುವರಿಸಬೇಕು. ನನ್ನ ಓಟ ಇನ್ನೂ ಮುಗಿತೆ. ನಾನು ಹೇಳಿದೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ. ಅದು ಹೇಗೆ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ, ಇವತ್ತು ಮೆಡಲ್ ಗೆದ್ದ ಕೂಡಲೇ ನಾಳೆ ಅವನು ಅಭ್ಯಾಸ ನಿಲ್ಲಿಸುವುದಿಲ್ಲ. ನಾಳೆ ಪುನಃ ಅಭ್ಯಾಸ ಮಾಡ್ತಾನೆ, ಗ್ರೌಂಡಿಗೆ ಹೋಗ್ತಾನೆ, ಅಭ್ಯಾಸ ಮಾಡ್ತಾನೆ. ಯಾಕೆ? ಇನ್ನೂ ಅಚೀವ್ಮೆಂಟ್ ಮಾಡಬೇಕು ಅಂತ. ಸೊ ಮೈ ಥಿಂಕಿಂಗ್ ಈಸ್ ಆಲ್ಸೋ ಲೈಕ್ ದಟ್. ಪೊಲಿಟಿಕ್ಸ್ ಈಸ್ ನಾಟ್ ಎ ಎಂಡ್. MLC ನನ್ನ ಜೀವನದ ಎಂಡ್ ಅಲ್ಲ. ಐವನ್ ಡಿಸೋಜ್ ಅವರೇ, ನಮ್ಮ ಜನರ ಒಂದು ಸಮಸ್ಯೆ ಇದೆ. ನಮ್ಮ ಜನರು ಬಹಳ ಮುಗ್ಧರು. ಅವರಿಗೆ ಯಾರಿಗೆ ಯಾವ ಹೊತ್ತಿಗೆ ಫೋನ್ ಮಾಡಬೇಕು ಅಂತ ಗೊತ್ತಿಲ್ಲ. ರೋಡ್ ಸರಿ ಇಲ್ಲದ್ರೆ ಕರೆಂಟ್ ಕಂಬ ಬಿದ್ದರೂ ಕೂಡ ನಿಮಗೆ ಫೋನ್ ಮಾಡ್ತಾರೆ. ಐವನ್ ಡಿಸೋಜ್ ಅವರು ಪರಿಚಯ ಇದ್ರು, ಹಿಂದೆ ನಮ್ಮಲ್ಲಿಗೆ ಕ್ಯಾಂಪೇನಿಗೆಲ್ಲ ಬರ್ತಾ ಇದ್ರು ಅಂತ. ನಾಳೆ ದಿನ ಅವರ ಆ ಫೋನ್ಗಳನ್ನು ಸ್ವೀಕರಿಸುವ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಆ ಒಂದು ಮನಸ್ಥಿತಿ ಇದೆಯಾ?
ನಾನು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅತ್ಯಂತ ಸಂತೋಷ ಪಡ್ತಕ್ಕಂಥವನು. ನಾನು ಅನೇಕ ಬಾರಿ ಹೇಳೋದುಂಟು, ಜನ ಇಲ್ಲದೆ ನಮಗೆ ನೋಡ್ಲಿಕ್ಕೆ ನಾನು 1-2 ದಿವಸ 3 ದಿವಸ ಎಲ್ಲಿಯಾದರೂ ಏಕಾಂಗಿಯಾಗಿ ಕೂತ್ರೆ ನಾನು ನನ್ನ ಮನಸ್ಸಿನಲ್ಲಿ ಆಗದ ನೋವು ನನಗೆ ಮಾತ್ರ ಗೊತ್ತು. ನಾನು ಜನರ ಪರವಾಗಿರ್ತಕ್ಕಂಥವ್ನು, ಜನರ ಜೊತೆ ಇರುವ. ಅಂದ್ರೆ ಕಾರ್ಪೊರೇಟರ್ ಮಾಡಬೇಕಾದಂತ ಕೆಲಸವನ್ನು ನಿಮ್ಮ ಹತ್ರ ಅದು ಬರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ, ಅದನ್ನು ಸ್ವೀಕಾರ ಮಾಡ್ತೇನೆ. ನೀವು ನನಗೆ ಫೋನಿನ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳಿಸಿ, ನಾನು ಏನ್ ಮಾಡ್ತೇನೆ ನೋಡಿ. ನಾನು ಜನರ ಸಮಸ್ಯೆಗಳು ಅಟೆಂಡ್ ಮಾಡ್ತೇನೆ, ಅಧಿಕಾರಿಗಳ ಜೊತೆ ಮಾತಾಡ್ತೇನೆ. ನಾನೊಬ್ಬ ವಕೀಲನಾಗಿದ್ದುಕೊಂಡು, ನ್ಯಾಯವಾದಿಯಾಗಿದ್ದುಕೊಂಡು ನನಗೆ ಜನರ ಸಮಸ್ಯೆಯನ್ನು ಎಲ್ಲಿ ಹೇಗೆ ಪ್ರತಿನಿಧಿಸಬೇಕು ಅಂತ ನನಗೆ ಗೊತ್ತಿದೆ. ಜನರ ಸಮಸ್ಯೆ ಪರಿಹಾರ ಕಂಡು ಹುಡುಕ್ಲಿಕ್ಕೆ ಗೊತ್ತಿದೆ. ಆ ಸಮಸ್ಯೆಯನ್ನು ನಾನು ಮಾಡ್ತೇನೆ. ಅದು ವಿಧಾನ ಪರಿಷತ್ತಲ್ಲಿ ಕೂಡ ಮಾಡ್ತೇನೆ. ಈ ಸಮಸ್ಯೆಯನ್ನು ಸರ್ಕಾರದ ಗಮನ ತರಲಿಕ್ಕೆ ನಾನು ವಿಧಾನ ಪರಿಷತ್ ಬಹುಶಃ 75 ಜನರಲ್ಲಿ ಬಹಳಷ್ಟು ಈಗ ಆಯ್ಕೆ ಆಗಿರುವಂತಹ ಹೆಚ್ಚಿನವರು ಬರ್ತಾರೆ, ವಿಧಾನ ಪರಿಷತ್ನಲ್ಲಿ ಕೂರ್ತಾರೆ, ಎದ್ದುಕೊಂಡು ಹೋಗ್ತಾರೆ ಅನ್ನುವಂಥ ಮನಸ್ಥಿತಿ ಇದೆ. ಐವನ್ ಅವರು ನಾಳೆಯ ದಿನ ಹಾಗೆ ಆಗೋದಿಲ್ಲ ಅಂತ ಜನರಿಗೆ ಭರವಸೆಯನ್ನು ಕೊಡ್ತೀರಾ? 10ರೊಳಗೆ 11 ಆಗೋದಿಲ್ಲ? ನಾನು ಖಂಡಿತ ಇಲ್ಲ. ನಾನು ಒಬ್ಬ ಕಲಿತಕ್ಕಂಥ ಮನೋಭಾವ ವ್ಯಕ್ತಿತ್ವ ನನ್ನದು. ನನಗೆ ಬೆಳಿಬೇಕು ಅಂತ ಅವಕಾಶ ಇದೆ. ನೀವು ಕೇಳ್ಬೋದು, ನನಗೂ ಅಂಬಿಷನ್ ಇದೆ. ರಾಜಕಾರಣದಲ್ಲಿ ನಾನು ಒಳ್ಳೆಯದಾಗಿ ಬೆಳಿಬೇಕು, ಒಳ್ಳೆ ಹೆಸರು ಮಾಡಬೇಕು, ಜನರ ಕೆಲಸ ಮಾಡಬೇಕು, ಆ ಮುಖಾಂತರ ನಾನು ರಾಜಕಾರಣ ಬೆಳಿಬೇಕು. ನಾನು ತಳಮಟ್ಟದಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ರಾಜಕಾರಣ ಪ್ರವೇಶ ಮಾಡಿದವನು, ಚುನಾಯಿತ ಪ್ರತಿನಿಧಿಯಾಗಿ ಗ್ರಾಮ ಮಟ್ಟದಿಂದ ಬಂದಂಥವನು ನಾನು. ಹಾಗಾಗಿ ನನಗೆ ಈ ಅವಕಾಶವನ್ನು ಬಳಸಿಕೊಂಡು ರಾಜಕೀಯದ ಜೊತೆಗೆ ಜನರ ಕೆಲಸ ಮಾಡಲಿಕ್ಕೆ ನಾನು ನನ್ನ ಸಮಯವನ್ನು ಮೀಸಲಿಡ್ತೇನೆ. ಜಾತಿ ಮಾತ ಭೇದ ಯಾವುದು ಮಾಡಲ್ಲ. ನಾನು ಗೆದ್ದ ಮೇಲೆ ಪಾರ್ಟಿಯನ್ನು ಕೂಡ ನೋಡೋದಿಲ್ಲ. ಯಾರು ಜನ ಬರ್ತಾರೆ, ಪಕ್ಷ ಭೇದ ಮರೆತು. ನಾನೊಬ್ಬ ರಾಜ್ಯದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ನು. ಐ ಆಮ್ ಎ MLC ಫಾರ್ ಆಲ್. ಈ ರಾಜ್ಯದ ಪ್ರಜೆಗಳಿಗೆ ನಾನೊಬ್ಬ MLC. ಹಾಗಾಗಿ ನಾನು ಎಲ್ಲರ ಕೆಲಸ ಮಾಡ್ಲಿಕ್ಕೆ. ಮತ್ತೊಂದು ವಿಚಾರ, ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಕೈ ಮತ್ತು ಬಾಯಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕಾಗುತ್ತೆ. ಐವನ್ ಅವರಿಂದ ನಿರೀಕ್ಷೆ ಮಾಡಬಹುದಾ? ನಾನು ರಾಜಕಾರಣದಲ್ಲಿ ಇದ್ದಾಗ ಇಲ್ಲದಿದ್ದು ಕೂಡ ನಾನು ಯಾರದ್ದು ದುಡ್ಡು ಕೇಳಿಕೊಂಡು ನಾನೀಗ ನಿಮ್ಮ ಹತ್ರ ಇನ್ನೊಂದು ಹೇಳಲಿಕ್ಕಿದ್ದೆ. ನನಗೆ ಅನೇಕ ಬಾರಿ ಕೇಳಿದ್ರು, ನೀನು ಪ್ರಾಕ್ಟೀಸನ್ನು ಮುಂದುವರಿಸ್ತಿದ್ಯಾ ಕೇಳಿದ್ರು. ಐ ಹ್ಯಾವ್ ನಾಟ್ ಟೇಕನ್ ಅ ಡಿಸಿಷನ್. ಐ ವಾಂಟ್ ಟು ಕಂಟಿನ್ಯೂ ಆಸ್ ಎ ಪ್ರಾಕ್ಟೀಸ್. ಸಿದ್ದರಾಮಯ್ಯನವರು ಮೊನ್ನೆ ಕೇಳಿದರು, ವಕೀಲ ನಿನ್ನ ಏನು ವಿಧಾನ ಪರಿಷತ್ತಲ್ಲಿ ಕೇಳಿದರು, ವಕೀಲರುಗಳ ಬಗ್ಗೆ ಮಾತಾಡುವಾಗ ನನಗೆ ಹೇಳಿದರು, ಐವನ್ ಡಿಸೋದ್ರು ನಿನ್ನೆವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಇಮಿಡಿಯೇಟ್ ರಿಪ್ಲೈ ಕೊಟ್ಟೆ ಪರಿಷತ್ನಲ್ಲಿ. ಹೇಳಿದೆ, ಹೈಕೋರ್ಟ್ನ ಬಗ್ಗೆ ವಿಚಾರ, ಹೈಕೋರ್ಟ್ನಲ್ಲಿ ಕನ್ನಡ ಬಳಕೆ ಮಾಡಬೇಕು ಅಂತ ಹೇಳಿ ವಿಚಾರ ಚರ್ಚೆ ಆಗ್ತಾ ಇತ್ತು. ಹಾಗೆ ನನ್ನನ್ನು ನೋಡಿ ಹೇಳಿದರು, ಐವನ್ ಡಿಸೋದ್ರ ಇಲ್ಲಿ ವಕೀಲರಿದ್ದಾರೆ, ಐವನ್ ಡಿಸೋದ್ರು ಮೊನ್ನೆವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಹಾಗೆ ಅದಕ್ಕೆ ನಾನು ಇಮಿಡಿಯೇಟ್ ಉತ್ತರ ಕೊಟ್ಟೆ, ನಾನು ಇನ್ನೂ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೇನೆ ಸರ್ ಅಂದೆ ನಾನು. ಯಾಕೆ ಹೇಳಿದೆ ಅಂದರೆ, ನನಗೆ ನನ್ನ ಜೀವನಕ್ಕೆ ಬೇಕಾದಂಥ ಏನು ಸಂಪಾದನೆ ಮಾಡಬೇಕೋ ಅದು ನನ್ನ ವೃತ್ತಿಯಿಂದ ಮಾಡಬೇಕಾಗ್ತದೆ. ಅಥವಾ ನಾನು ವೃತ್ತಿ ಬಿಡಬೇಕಾಗಿದ್ದ ಸಂದರ್ಭ ಬಂದಾಗ ಅದನ್ನು ಮುಂದೆ ಚಿಂತನೆ ಮಾಡ್ತೇನೆ. ಆದರೆ ನಾನು ಯಾರಿಂದಲೂ ದುಡ್ಡು ಪಡೆದು ನಾನು ರಾಜಕಾರಣ ಮಾಡಲಿಕ್ಕೆ ಬಯಸುವುದಿಲ್ಲ. ಅದು ನನ್ನ ಜಯಮಾನ ಅಲ್ಲ, ನನಗೆ ಅದು ಬೇಡವೂ ಬೇಡ. ಐವನ್ ಡಿಸೋಜ ಅವರೇ, ಶಾಸಕರಾದ್ರಿ, ಮುಂದಕ್ಕೆ ಏನಾಗಬೇಕು? ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಕನಸುಗಳು ತುಂಬ ಇರ್ಬೋದು. ಈಗ ನನ್ನ ಮುಂದೆ ಇರತಕ್ಕಂಥದ್ದು ಶಾಸಕನಾಗಿ ಯಶಸ್ವಿ ಶಾಸಕ ಅಂತೇಳಿ ಹೆಸರು ಗಳಿಸುವುದೇ ಇದು ನನ್ನ ಕೆಲಸ, ಬಿಟ್ಟರೆ ಬೇರೆ ಏನು ಆಲೋಚನೆ ಇಲ್ಲ. ಐವನ್ ಅವರೇ, ಧನ್ಯವಾದಗಳು ನಮ್ಮ ಜೊತೆಗೆ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಅದೇ ರೀತಿ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಮಿಂದ ರಾಜ್ಯಕ್ಕೆ, ಜನರಿಗೆ, ದಕ್ಷಿಣ ಕನ್ನಡದ ಜನರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಹೌದು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಶಾಸಕನಾಗದಕ್ಕ ಫಸ್ಟ್ ನನಗೆ ನೆನಪು ಬಂದದ್ದು ರಕ್ಷಿತಿದ್ದು. ಕಳೆದ ಬಾರಿ ನಾನು ಇಲ್ಲಿ ಬಂದಾಗ ನೀವು ನನಗೆ ಹೇಳಿದ್ರಿ, ಏನಾದರೂ ಒಂದು ಒಳ್ಳೆಯ ಹುದ್ದೆಯನ್ನು ಇಟ್ಕೊಂಡು ಬನ್ನಿ ಅಂತ ಮಾತನ್ನು ಹೇಳಿದ್ರಿ. ನಾನು ಮನಸ್ಸಿನ ನಗಡ್ತಾ ಹೇಳಿದೆ ನಮಗೇನು ಹುದ್ದೆಗಳು ಅಂತ. ಬಟ್ ಸಿಕ್ಕಿದಾಗ ನನಗೆ ಅನಿಸಿತ್ತು, ರಕ್ಷಿತನ ಸ್ಟುಡಿಯೋಗೆ ಹೋಗಬೇಕಾದ್ರೆ ರಕ್ಷಿತಿಗೆ ಸಂತೋಷ ಆಗ್ಬೋದು, ಅವರು ಏನೋ ನನಗೆ ಆರೈಕೆ ಮಾಡಿದರು. ಇವತ್ತು ನಾನೊಬ್ಬ ಶಾಸಕನಾಗಿ ಬಂದೆ. ಆದರೂ ಸುಧೀರ್ ಘಾಟೆ ಅವರು ಇದ್ದರು. ಸುಧೀರ್ ಘಾಟೆ ಅವರು ಒಂದು ಮಾತನ್ನು ಹೇಳಿದರು, ನಿಮ್ಮಲ್ಲಿ ರಾಜಕೀಯ ಬೆಳೆಯತಕ್ಕಂಥ ಒಂದು ಶಕ್ತಿ ಇದೆ, ನಿಮ್ಮಲ್ಲಿ ಆ ಒಂದು ಕಲೆ ಇದೆ, ಹಾಗಾಗಿ ನೀವು ಎಲ್ಲಿಯೂ ಕೂಡ ರಾಜಕಾರಣ ಬಿಟ್ಟು ಹೋಗಬೇಡಿ, ನೀವು ಮುಂದೆ ಹೋಗಿ ಮಾತನ್ನು ಹೇಳಿದರು. ಅವರು BJP ಪಕ್ಷದಿಂದ ಬರ್ತಕ್ಕಂಥವ್ರು. ಆದರೆ ಅವ್ರು ಹೇಳಿದ ಮಾತನ್ನು ನಾನು ಪಾಸಿಟಿವ್ ಆಗಿ ತಗೊಂಡೆ. ಹಾಗಾಗಿ ಇವತ್ತು ಒಂದು ಅವಕಾಶ ಆಯಿತು. ರಕ್ಷಿತ, ನೀವು ಸಹಾಯ ಮಾಡಿದ್ದೀರಿ, ಧನ್ಯವಾದಗಳು. ಸಹಾಯ ಮಾಡಲಿಕ್ಕೆ ನೀವು ನನಗೆ ಜನರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಐವನ್ ಡಿಸೋಜ ಅವರು ಮಾತಾಡಿದ್ರು. ಬಹುಶಃ ಅವರ ಕನಸುಗಳೇನು, ನಿರೀಕ್ಷೆಗಳೇನು ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಅವರ ಬಗ್ಗೆ ಇದ್ದಂಥ ಕೆಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಇದು ಒಂದು ರೀತಿಯಲ್ಲಿ ಫಾರ್ಮಲ್ ಇಂಟರ್ವ್ಯೂ ಆಗಿತ್ತು. ಮುಂದಿನ ದಿನಗಳಲ್ಲಿ ಅವರು ಏನೋ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಮತ್ತು ಇನ್ನೇನೋ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಸೊ ಮುಂದಿನ ದಿನ ಐವನ್ ಡಿಸೋಜ ಅವರು ಏನು ಮತ್ತು ಏನೋ ಮಾಡ್ತಾರೆ, ಯಾವ ರೀತಿ ತನ್ನ ಶಾಸಕತ್ವದ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.